ಪುತ್ತೂರಿನ ಅಭಿವೃದ್ಧಿಯನ್ನು ಸಹಿಸದವರು ನೀಡುತ್ತಿರುವ ಚಿಲ್ಲರೆ ಹೇಳಿಕೆಗಳಿಗೆ ನಾನು ಉತ್ತರ ನೀಡಲು ಹೋಗುವುದಿಲ್ಲ. ಶಾಸಕನಾಗಿ ಎಷ್ಟು ಕೆಲಸವಿದೆಯೋ ಅದನ್ನ ಮಾಡಲಿದ್ದು ಅದೇ ಅವರಿಗೆ ಉತ್ತರ ನೀಡಲಿದೆ. ಅಭಿವೃದ್ಧಿಯೇ ನಮ್ಮ ಮೋಟೋ ಎಂದು ಶಾಸಕ ಅಶೋಕ್ ಕುಮಾರ್ ರೈ ಹೇಳಿದರು. ಅವರು ಪುತ್ತೂರಿನಲ್ಲಿ ಮಾಧ್ಯಮಕ್ಕೆ ಪ್ರತಿಕ್ರಿಯಿಸಿ, ನಾನು ಯಾವುದೇ ರೀತಿಯ ಸರ್ವಾಧಿಕಾರಿ ಅಲ್ಲ, ಅಭಿವೃದ್ಧಿಯೇ ನಮ್ಮ ಸರ್ವಾಧಿಕಾರವಾಗಿದೆ. ಅದರ ಹೇಳಿಕೆಗಳನ್ನ ಜನರೇ ನೋಡಿ ಏನೆಂದು ತೀರ್ಮಾನಿಸುತ್ತಾರೆ. ಅದಕ್ಕೆ ನಾವು ಉತ್ತರ ನೀಡಬೇಕಾದ ಅವಶ್ಯಕತೆ ಇಲ್ಲ. ಪುತ್ತೂರು, ದಕ್ಷಿಣ ಕನ್ನಡ, ಉಡುಪಿ ಜಿಲ್ಲೆಯ ಅಭಿವೃದ್ಧಿಯೇ ನಮ್ಮ ಆದ್ಯತೆಯಾಗಿದೆ ಎಂದು ಹೇಳಿದರು. ಇನ್ನು ವಿಟ್ಲ ರಸ್ತೆ ಅಗಲೀಕರಣಕ್ಕೆ ಸಂಬಂಧಿಸಿ ಮಾತನಾಡಿದ ಅವರು, ವರ್ತಕರು ಈ ಬಗ್ಗೆ ನನ್ನ ಜೊತೆ ಚರ್ಚೆ ನಡೆಸಿದ್ದಾರೆ. ಅವರ ಮನವೊಲಿಸಲು ಪ್ರಯತ್ನ ನಡೆಸಿದ್ದೇವೆ. ಜನರು ಒಪ್ಪಿದರೆ ಮಾತ್ರ ರಸ್ತೆ ಚತುಷ್ಪಥ ಮಾಡ್ತೇವೆ, ಇಲ್ಲದೆ ಇದ್ದರೆ ಬೇಡ ಎಂದರು. ಯಾವುದೇ ವ್ಯಕ್ತಿ ಅನಧಿಕೃತವಾಗಿ ಮರ ಕಡಿದಿದ್ದರೆ ಅದರ ಕುರಿತು ಅರಣ್ಯ ಇಲಾಖೆ ದೂರು ನೀಡಲಿ. ಅಲ್ಲಿ ಅದಕ್ಕಾಗಿಯೇ ಅಧಿಕಾರಿಗಳು ಇದ್ದಾರೆ. ದೂರು ನೀಡುವುದನ್ನ ಬಿಟ್ಟು ಮಾಧ್ಯಮದ ಮುಂದೆ ಬಂದ್ರೆ ಆಗುತ್ತದೆಯೇ? ಪರವಾನಿಗೆ ಇಲ್ಲದೆ ಮರ ಕಡಿದ್ರೆ ಅವರನ್ನ ಒದ್ದು ಒಳಗೆ ಹಾಕಬೇಕು. ನಾನು ಕೂಡ ಅದನ್ನೇ ಹೇಳ್ತೇನೆ ಎಂದರು. ಸರ್ವಾಧಿಕಾರಿ ಅಂತ ನಾನು ಯಾವತ್ತೂ ನಾವು ವರ್ತಿಸುವುದಿಲ್ಲ. ಯಾರೋ ಒಬ್ರು ಹೇಳ್ತಾರೆ ಹಾಗೆ ಮಾಡ್ತಾರೆ ಹೀಗೆ ಮಾಡ್ತಾರೆ ಅಂತ. ಅಭಿವೃದ್ಧಿಯನ್ನು ನೋಡಿ, ನಮ್ದು ಸರ್ವಾಧಿಕಾರ ಇರುವಂಥದ್ದು ಓನ್ಲಿ ಅಭಿವೃದ್ಧಿಯಲ್ಲಿ. ಅವರ ಯಾವುದೇ ಪ್ರಶ್ನೆಗಳಿಗೆ ನಾನು ಉತ್ತರ ಕೊಡುವಂಥದ್ದಿಲ್ಲ. ಇನ್ನಷ್ಟು ಅಭಿವೃದ್ಧಿ ಮಾಡ್ತೇನೆ. ಅಭಿವೃದ್ಧಿಯನ್ನು ಸಹಿಸಿಕೊಳ್ಳಲಿಕ್ಕೆ ಆಗದವರು ಈ ಥರ ಎಲ್ಲ ವಿಚಾರಗಳನ್ನು ಹೇಳಿ ದಾರಿ ತಪ್ಪಿಸುವಂಥ ವ್ಯವಸ್ಥೆಗಳನ್ನು ಮಾಡ್ತಾರೆ. ನಾವು ಯಾವತ್ತೂ ಕೂಡ ದಾರಿ ತಪ್ಪುವುದಿಲ್ಲ. ನಮ್ಮ ಹತ್ರ ಇರುವುದು ಒಂದೇ ಒಂದು ಮೋಟೋ, ದ್ಯಾಟ್ ಈಸ್ ಡೆವಲಪ್ಮೆಂಟ್ ಆಫ್ ಪುತ್ತೂರು ಆರ್ ದಕ್ಷಿಣ ಕನ್ನಡ ಆ್ಯಂಡ್ ಉಡುಪಿ. ಮತ್ತು ಇವರ ಚಿಲ್ಲರೆ ಪ್ರಶ್ನೆಗಳಿಗೆ ಇವರು ಎಷ್ಟು ಹಾರಿದ್ರು ನಾವು ಅದಕ್ಕೆ ಉತ್ತರ ಕೊಡುವಂಥ ಕೆಲಸಗಳನ್ನು ಮಾಡಿದ್ರು. ವಿಟ್ಲದ ಎಲ್ಲ ವರ್ತಕರು ಮಾತ್ರ ನಿನ್ನೆ ನನ್ನ ಹತ್ರ ಬಂದಿದ್ರು. ಸುಮಾರು ಅರ್ಧ ಗಂಟೆಯಷ್ಟು ಹೊತ್ತಿಗೆ ನನ್ನ ಹತ್ರ ಚರ್ಚೆ ಮಾಡಿದ್ದಾರೆ. ನಾನು ಅವರದ್ದೆಲ್ಲ ಮನವೊಲಿಸುವಂಥ ಕೆಲಸವನ್ನು ಮಾಡಿದ್ದೀನಿ. ನೋಡಿ, ಡಬಲ್ ರೋಡು ಆಗಬೇಕು. ರಿಂಗ್ ರೋಡ್ ಹೋಗ್ಬೇಕಿದ್ರು ನೀವು ಹೇಳಿದಾಗೆ ಅಷ್ಟೇ ಜಾಗ ಹೋಗ್ತದೆ. ಅಲ್ಲಿ ಎಲ್ಲ ಮನೆಗಳು ಎಲ್ಲ ಹೋಗ್ತದೆ. ಇದಕ್ಕಿಂತ ಜಾಸ್ತಿ ಮನೆಗಳು ಅಲ್ಲಿ ಹೋಗ್ತದೆ. ಅಲ್ಲಿ ಹೊಸ ಮನೆಗಳು ಇರುವಂಥದ್ದು, ಇಲ್ಲಿ ಹಳೆ ಕಟ್ಟಡಗಳು ಇರುವಂಥದ್ದು. ಆದರೂ ಅವರು ಇಲ್ಲ, ಇದನ್ನು ತೆಗಿಬಾರ್ದು, ನಮಗೆ 4 ಲೇನ್ ಅಗತ್ಯ ಇಲ್ಲ ಅನ್ನೋ ವಿಚಾರವನ್ನು ಹೇಳಿದ್ದಾರೆ. ಆದರೆ ಜನರಲ್ ಪಬ್ಲಿಕ್ ಏನು ಹೇಳ್ತಾರೆ, 4 ಲೇನ್ನ ಅಗತ್ಯ ಇದೆ ಅಂತ ಹೇಳ್ತಾರೆ. ನಾನು ಆದರೂ ಅವರಿಗೆ ಹೇಳಿದ್ದೀನಿ, ನಿಮಗೆ ಬೇಡ ಆದರೆ ಅಶೋಕ್ ರೈಗೆ ಬೇಡ, ಜನರಿಗೆ ಬೇಡ ಆದರೆ ನನಗೆ ಬೇಡ. ಅವರನ್ನೆಲ್ಲ ಅವರು ಇನ್ನು ಹಂತ ಹಂತವಾಗಿ ಮನ ಉಳಿಸುವಂಥ ಕೆಲಸವನ್ನು ಮಾಡ್ತೇವೆ. ಯಾರೆಲ್ಲ ಮರ ಅನಧಿಕೃತವಾಗಿ ಕಡಿತಾರೆ ಅವರೆಲ್ಲ ಒಳಗೆ ಹಾಕಬೇಕು. ನಾನು ಹೇಳ್ತೇನೆ, ಕಂಪ್ಲೇಂಟ್ ಕೊಡಬೇಕು. ಕಂಪ್ಲೇಂಟ್ ಕೊಡೋದೇ ಮಾಧ್ಯಮದವ್ರ ಹತ್ರ ಹೇಳಿದ್ರೆ ಆಗ್ತದೆ. ಸ್ವಾಮಿ, ನೀವು ಏನು ರಾಜಕೀಯ ಮಾಡೋದು ಈ ಥರ ಎಲ್ಲ? ಇದಕ್ಕೆಲ್ಲ ಉತ್ತರ ಕೊಟ್ಟರೆ ನನ್ನ ಉತ್ತರ ಸ್ವರಗಳೇ ಬದಲಾಗ. ಒಳಗೆ ಹಾಕಿ ಅವರನ್ನು ಯಾರು ಕದ್ದು ಕಂಡಿದ್ದಾರೆ ಅವರನ್ನೆಲ್ಲ ಕಂಪ್ಲೇಂಟ್ ಕೊಟ್ಟು ಫಾರೆಸ್ಟ್ ಇಲಾಖೆಯವರಿಗೆ ಕೊಟ್ಟು ಇಮಿಡಿಯೇಟ್ ಒಳಗೆ ಹಾಕಬೇಕು. ನಾನು ಹೇಳ್ತೀನಿ, ಬೇಕಿದ್ರೆ ಕದ್ದು ಯಾರಾದರೂ ಲೈಸೆನ್ಸ್ ಇಲ್ಲದೆ ಅಲ್ಲಿ ಕಡ್ದಿದ್ರೆ ಅವ್ರು ಒಳಗೆ ಹಾಕಿ.